ಎಲ್ಲರಿಗೂ ನಮಸ್ಕಾರ. ಒಂಬಳೆ ಫಿಲಿಮ್ಸಿಂದ ಇಲ್ಲಿ ಎಲ್ಲ ಮಾಧ್ಯಮ ಮಿತ್ರರಿಗೂ ಮತ್ತು ಅಪ್ಪು ಫ್ಯಾನ್ಸ್ ಮತ್ತು ಯುವರತ್ನ ಟೀಮ್ಗೂ ಮತ್ತು KRG ಕನೆಕ್ಷನ್ ಎಲ್ಲ ಸದಸ್ಯರಿಗೂ ಒಂಬಳೆ ಫಿಲಿಮ್ಸಿಂದ ಧನ್ಯವಾದಗಳು. ಯುವರತ್ನ ಈಗ ರಿಲೀಸ್ ಟೈಮ್ ಬಂದಿದೆ. ಎಲ್ಲರಿಗೂ ಒಂದು ಆತಂಕ, ಒಂದು ಖುಷಿ, ಒಂದು ಭಯ ಕಾಡ್ತಾ ಇದೆ. ಇವಾಗ ಮುಹೂರ್ತ ಮಾಡೋ ದಿನ 2019 ಡಿಸೆಂಬರ್ ಅಲ್ವಾ? 18 ಡಿಸೆಂಬರ್ 12 ಆ ದಿನ ನಾನು ಇರಲಿಲ್ಲ. ಆ ದಿನ ಮೇಯ್ನು ನನ್ನ ವೈಫು ಮತ್ತು ಅಶ್ವಿನಿ ಪುನೀತ್ ಅವರು ಇಬ್ಬರು ಕ್ಲಾಪ್ ಮತ್ತು ಕ್ಯಾಮ್ರಾ ಆನ್ ಮಾಡಿದ್ರು. ಮೇಲೆ ಬಂದರೆ ಒಂದು ಫೋಟೋ ಶೂಟ್ ಮಾಡಿಕೊಂಡು ನಾವು ಹೋಗ್ಬಿಟ್ಟು ನಾವು ಮಾತಾಡೋಕ್ಕೆ ಎಲ್ಲರೂ ಮಾತಾಡಾಗಿದೆ. ಬನ್ನಿ ಪ್ಲೀಸ್ ಸರ್, ಒಂದು ನಿಮಿಷ ಬಾ ಸಂತು, ಒಂದು ಫೋಟೋ ಅಷ್ಟೇ ನನ್ನ ಕೈಲಿ ಆಗೋದು. ನಮ್ಮ ಮಾತಾಡಲಿಕ್ಕಾಗ ಬಹಳ ಚೆನ್ನಾಗಿ ಮಾತಾಡಿದ್ದೀರಾ ಸರ್. ನೀವು ಮಾತಾಡೋದಂದ್ರೆ ಖುಷಿ. ನೀವು ಮಾತಿನಕ್ಕಿಂತ ಜಾಸ್ತಿ ಆಕ್ಷನ್ ಮುಖಾಂತರ ಸಿನಿಮಾಗಳನ್ನ ನಮಗೋಸ್ಕರ ತಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಜೋರಾದ ಚಪ್ಪಾಳೆ ಎಲ್ರಿಗೂ, ವೇದಿಕೆ ಮೇಲೆ ಇರೋ ಪ್ರತಿ ಗಣ್ಯರಿಗೂ. ಮುಖ್ಯವಾಗಿ ಏನ್ ಹೇಳ್ಬೇಕಂದ್ರೆ, ಅಪ್ಪು ಸರ್ ನಮ್ಮ ಬ್ಯಾನರ್ನಲ್ಲಿ ಮೊದಲನೇ ಸಿನಿಮಾ ಅಪ್ಪು ಸರ್ ಇಂದಾನೆ ಶುರು ಮಾಡಿದ್ದು. 3ನೇ ಸಿನಿಮಾ ರಾಜ್ಕುಮಾರ, ಸಂತೋಷ್ ನಮ್ಮ ಜೊತೆ ಜಾಯಿನ್ ಆಗಿ ಒಂದು ದೊಡ್ಡ ಮೈಲ್ ಸ್ಟೋನ್ ಅಂದ್ರೆ ಮೈಲ್ಗಲ್ನೇ ಸೃಷ್ಟಿಸಿದಂಥ ಸಿನಿಮಾ ರಾಜ್ಕುಮಾರ. ಅದಕ್ಕಿಂತ ಮೊದಲೇ ಸಂತೋಷ್, ಮಿಸ್ಟರ್ ರಾಮಾಚಾರಿ, ಇನ್ನು ಯಶು ಮತ್ತು ಜಯಣ್ಣ ಫಿಲಿಮ್ಸಿಂದ ಅವ್ರನ್ನ ಕಲೆನ ಹೊರಗಡೆ ತಗೊಂಡ್ಬಂದರು. ಅದಾದ್ಮೇಲೆ ನನ್ನ ಕೇಳ್ಕೊಟ್ಟಿದ್ದಾರೆ, ಅದನ್ನು ನಾನು ಕಾಪಾಡ್ಕೊಂಡು ಹೋಗ್ತಾ ಇದ್ದೀನಿ. ಈಗ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಹಲವಾರು ಫಿಲಿಮ್ಗಳನ್ನ ಸಂತೋಷ್ ಜೊತೆನೂ ಮತ್ತು ಅಪ್ಪು ಜೊತೆನೂ ಕೂಡ ಮಾಡ್ತೀನಿ. ರಾಜ್ಕುಮಾರ ಫಿಲಿಮ್ಗೂ ನನ್ನ ವೈಫು ಮತ್ತು ಅಶ್ವಿನಿ ಪುನೀತ್ ಅವರು ಇಬ್ಬರೂ ಕ್ಲಾಪ್ ಮತ್ತು ಕ್ಯಾಮ್ರಾ ಆನ್ ಮಾಡಿದ್ದು. ಅವತ್ತು ಈ ಫಿಲಿಮ್ನು ಸೇಮ್ ಯುವರತ್ನಗೂ ಅವರಿಬ್ಬರೇ ಮಾಡಿದ್ದಾರೆ. ನಾನು ಆ ದಿನ ಇರಲಿಲ್ಲ, ಅದಕ್ಕೆ ಮಿಸ್ ಆಗಿದೆ. ಒಂದು ಫೋಟೋ ತಗೋಬೋದ ಅಂತ. ಜೋರಾದ ಚಪ್ಪಾಳೆ. ಮುಖದಲ್ಲಿ ನಗು ಇಲ್ಲಿ ಇದೆ, ಚಪ್ಪಾಳೆ ಸದ್ದು ಇನ್ನೂ ಜೋರಾಗಬೇಕು. ನಿಮ್ಮ ಮುಂಬರೋ ಪ್ರತಿ ಸಿನಿಮಾಗಳು ಯಶಸ್ಸುವಾಗಿ, ನಿಮ್ಮ ಪಯಣ ಸುಂದರವಾಗಿರ್ಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.